ತೋಕೋಡು ಚೆಂಬುಗುಡ್ಡದ ಶ್ರೀಮತಿ ಧನಲಕ್ಷ್ಮಿಯರನ 14 ವರ್ಷ ಪ್ರಾಯದ ಪೊಣ್ಣು ಬಾಲೆ ದೃಶ್ಯ ಬ್ರೈನ್ ಟ್ಯೂಮರ್ ಕಾಯಿಲೆದ್ದು ಬಳಲೊಂದಿದ್ದು ಇಮ್ಮನ ಚಿಕಿತ್ಸೆಗಾದು ತೋಕೋಡು ಪ್ರೀಮಿಯರ್ ಲೀಗ್ ಟಿಪಿಎಲ್ ದಕ್ಲು ತಂಕ್ಲಿನ ಈ ಸರ್ತಿದ ಟಿಪಿಎಲ್ ಪಂತಗೊಬ್ಬುದ ಉಳಿಕೆದ ಕಾಸು 51,000 ರೂಪಾಯಿನ ಸೋಮವಾರ ಬಾಲದ ಅಪ್ಪನ ಕೈಗೆ ಒಪ್ಪ್ಯಾರು. ತೋಕೋಡು ಪ್ರೀಮಿಯರ್ ಲೀಗ್ ಸೀಸನ್ ರಡ್ಡೆತ ಈ ಸತ್ತಿದ ಪಂದ್ಯಾಟಡು ಒರಿನ ಕಾಸನು ಈ ಬಾಲದ ಚಿಕಿತ್ಸೆಗೆ ಒಪ್ಪ್ಯಾರೆ ಸುರುಟೆ ಘೋಷಣೆ ಮಾಡದಿದ್ದರು. ಅವೇ ಪ್ರಕಾರ ಟಿಪಿಎಲ್ ಒರಿನ ಕಾಸುಗೆ ನನಲಾತು ದಾನಿಲಿನ ಸಗಾಯಡು ಭರ್ತಿ ಮಾಡ್ತದ 51,000 ರೂಪಾಯಿದ ಚೆಕ್ನು ಸೋಮವಾರ ದೇಳಕಟ್ಟೆ ನಿಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಹೋದು ಬಾಲದ ಅಪ್ಪೆ ಶ್ರೀಮತಿ ಧನಲಕ್ಷ್ಮಿಯರ್ನ ಕೈಗೆ ಒಪ್ಪ್ಯಾದ ಬಾಲೆ ಬೇಗುಡೆ ಗುಣ ಆವಡ್ ಪಡೆದು ಹಾರೈಸಿರು. ಟಿಪಿಎಲ್ ಪ್ರಮುಖರು ಸರ್ವಶ್ರೀ, ಬಿಎಂ ಕಾಂಪ್ಲೆಕ್ಸ್ ಮಾಲಕರು ಶ್ರೀ ಉಮೇಶ್, ಉದ್ಯಮಿ ಹೆನ್ರಿ ಡಿಸೋಜಾ, ಮಾಜಿ ಕೌನ್ಸಿಲರ್ ಶ್ರೀ ಭಗವಾನ್ ದಾಸ್ ಬೊಕ್ಕ ಟಿಪಿಎಲ್ ತಂಡದ ಸದಸ್ಯರು ಈ ಪುರ್ತೋಟುಗೈತರು. ಈ ಬಾಲದ ಚಿಕಿತ್ಸೆಗಾದ ಪರಿಸರದ ದಾನಿಲು ಸಂಘ ಸಂಸ್ಥೆಗಳು ಈತನೆಂಗನೆ ಪಣವು ಸಗಾಯನ ಒಪ್ಪ್ಯಾದಿದ್ದದು ನನಲ ಚಿಕಿತ್ಸೆಗೆ ದಿಂಜ ಕಾಸ್ ಬೋರ್ಡಾಪನ್ ಪಂಡದು ಬಾಲದ ಅಪ್ಪೆ ಶ್ರೀಮತಿ ಧನಲಕ್ಷ್ಮಿ ತೆರಿಪಾದರು. ಈತನೆಂಗನೆ ರಡ್ಡು ಶಸ್ತ್ರಚಿಕಿತ್ಸೆ ಆದಿದ್ದದು 3 ಲಕ್ಷ ರೂಪಾಯಿ ದಾತು ಖರ್ಚಾತದು ನನಲ ಅಂದಾಜು 5 ಲಕ್ಷ ರೂಪಾಯಿ ಬೋರ್ಡಾವು ಅಂಚಾದು ತಂಕ್ಲಿನ ಬಡ ಕುಟುಂಬಗ ದಾನಿಲು ಸಂಘ ಸಂಸ್ಥೆಗಳು ಸಗಾಯ ಮಲ್ಪಡು ಪಂಡದು ಕೇನೊಂದಿರು. ಶ್ರೀಮತಿ ಧನಲಕ್ಷ್ಮಿಯರನ ಖಾತೆ ಸಂಖ್ಯೆ 5 ಪುಜ್ಜ ಒಂಜಿ ಪುಜ್ಜ ಒಂಜಿ ರಡ್ಡು ಎನ್ಮೋ ವರ್ಂಬ 537 ಪುಜ್ಜ IFSC ಕೋಡ್ UBINO ಒರ್ಂಬ ಪುಜ್ಜ ಪುಜ್ಜ 7 ಎನ್ಮ ಕಾರ್ಪೊರೇಷನ್ ಬ್ಯಾಂಕ್ ಇಡೆಗು ದಾನಿಲು ಸಂಘ ಸಂಸ್ಥೆಲು ತಂಕ್ಲಿನ ಪಣವು ಸಗಾಯನ ಒಪ್ಪ್ಯಾಯರ ವಿನಂತಿ ಮಲ್ತೊಂಡಿರು.